ಗ್ರಾಮದ ಹೊರವಲಯದಲ್ಲಿ ರಾತ್ರಿಯ ಸಮಯದಲ್ಲಿ ಅಪರಿಚಿತರ ಗುಂಪೊಂದು ಎತ್ತಿನ ಮುಂಟಿ ಎನ್ನುವ ಸ್ಥಳದಲ್ಲಿ ಜಿಂಕೆಯನ್ನು ಬೇಟೆಯಾಡಿ ಮಾಂಸವನ್ನು ತೆಗೆಯುತ್ತಿದ್ದ ದುಷ್ಕರ್ಮಿಗಳು ರೈತರನ್ನು ಕಂಡು ಪರಾರಿಯಾಗಿದ್ದಾರೆ. ಪರಾರಿಯಾಗುವ ವೇಳೆ ಜೀಪ್ ಪಲ್ಟಿಯಾಗಿ ಜೀಪ್ ಬಿಟ್ಟು ಹೋದ ದುಷ್ಕರ್ಮಿಗಳು ಓಡಿ ಹೋಗಿದ್ದಾರೆ. ಇವರು ಜಿಂಕೆಯನ್ನು ಕೊಂದು ಮರವೊಂದಕ್ಕೆ ನೇತು ಹಾಕಿ ಮಾಂಸವನ್ನು ಕತ್ತರಿಸಿ ತುಂಬುತ್ತಿದ್ದರು. ಈ ವೇಳೆ ಜಮೀನಿನಲ್ಲಿದ್ದ ರೈತರನ್ನು ಕಂಡು ಗಾಬರಿಗೊಂಡು ಜಿಂಕೆ ಮಾಂಸವನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಕವಲಂದೆ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಣನೂರು ಮತ್ತು ಚುಂಚನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಯಥೇಚ್ಛವಾಗಿ ಜಿಂಕೆಗಳು ಹಾಗೂ ಕೃಷ್ಣ ಮೃಗ ವಾಸಿಸುವ ಅರಣ್ಯ ಪ್ರದೇಶವಾಗಿದ್ದು, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿರುವ ಜಿಂಕೆಗಳು ಬೇಟೆಗಾರರಿಗೆ ಬಲಿಯಾಗುತ್ತಿದೆ. ಪ್ರತಿದಿನ ರಾತ್ರಿಯ ಸಮಯದಲ್ಲಿ ಪ್ರಾಣಿಗಳ ಬೇಟೆಗಾಗಿ ಬರುತ್ತಾರೆ. ರಾತ್ರಿಯ ಸಮಯದಲ್ಲಿ ಗಸ್ತು ಬಾರದೆ ನಿರ್ಲಕ್ಷ್ಯ ವಹಿಸಿರುವ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಬೇಟೆಗಾರರನ್ನು ಬಂಧಿಸಬೇಕು ಎಂದು ಕೋಣನೂರು ಮತ್ತು ಚುಂಚನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವರದಿ ಚಂದ್ರಹಾದನೂರು. ಮುಂದ್ಗಡೆ ಚೆನ್ನಾಗಿ ಕಾಣುತ್ತೆ ನೋಡಿ. ಬರೀ 20-64 ಅಂತ ನಂಬರ್. ಇವಾಗಲೂ ಇದೆಯಲ್ಲ ಸರ್ ಇದು ಬ್ಲಡ್ ಅಲ್ಲಿ ಇದಾಯ್ತಲ್ಲ. ನೆಕ್ಸ್ಟ್ ಇದು ಫಾರೆಸ್ಟ್ ಹತ್ರ ಫಾರೆಸ್ಟ್ ಇನ್ನು ಹೋಗ್ಬೇಕು ಸರ್. ಈ ಕಡೆ ಎಲ್ಲ ಫಾರೆಸ್ಟು ಬೆಟ್ಟ ಗುಡ್ಡ ಹೋಗ್ಬೇಕು. ಈ ಕಡೆ ಎಲ್ಲ ಇದಕ್ಕೆಲ್ಲ ಇಲ್ಲ ಫೋಟೋ ನೋಡಿ. ಇನ್ನು ಬೇಕು. ಇದೆಲ್ಲ ಕೆಳಗಡೆ ಬಿದ್ದಿದ್ದೆಲ್ಲ ಬರಬೇಕು. ನನ್ನ ಹೆಸರು ಮದೇಸ್ವಾಮಿ ಅಂತ. ಕೂನು ಗ್ರಾಮಸ್ಥರು. ರಾತ್ರಿ ಇಲ್ಲಿ ನಾವು ಜಮೀನು ಕಾಯಕ್ಕೆ ಬಂದಾಗ ಹುಳ್ಳಿ ಮತ್ತು ಇದು ನಾವು ಬೆಳೆದಿದ್ದೆವು. ಅದನ್ನು ಕಾಯಕ್ಕೆ ಬಂದಾಗ ಯಾರೋ ಇವರು ಬೇಟೆಗಾರಗಳು ಒಂದು ಜಿಂಕೆ ಕೊಂಡಾಗ ಹೊಡೆದ್ಬಿಟ್ಟು ನೇತಾಕ್ಬಿಟ್ಟು ಅದನ್ನು ಇದು ಮಾಡ್ತಾಯಿದ್ರು. ನಾವು ಅದನ್ನು ತಿಂದು ಬಂದಾಗ ಕೂಗಿದಾಗ ಅವರು ಬಿದ್ದು ಪರಾರಿ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಜಿಂಕೆಗಳು ಕೂಡ ಇಲ್ಲಿ ವಾಸ ಆಗವ, ಆದ್ರೂ ಕೂಡ ಇದನ್ನು ಯಥೇಚ್ಛವಾಗಿ ಜಿಂಕೆಗಳು ವಾಸಿ ಆಗವ. ಆದರೆ ಇಲ್ಲಿ ಇವ್ರುಗಳ ಕಾಟ ಜಾಸ್ತಿ ಆಗ್ಯದ. ಜಿಂಕೆ ಹೊಡೆಯೋ ಅಂಥ ಇವ್ರುಗಳ ದುಷ್ಕರ್ಮಿಗಳ ಕಾಟ ಜಾಸ್ತಿ ಆಗ್ಯದ. ನಾವು ಎಷ್ಟೋ ಬಾರಿ ಅರಣ್ಯ ಇಲಾಖೆಯವರು ಕೂಡ ಮಾಹಿತಿ ಕೊಟ್ಟರು ಕೂಡ ಅವರು ಸ್ಪಂದಿಸ್ತೇನೆ. ಏನೋ ರಾತ್ರಿ ನಾವು ಒಂದು ಫೋನ್ ಮಾಡಿದ್ರು, ಬಂದು ಅರಣ್ಯ ಇಲಾಖೆಯವರು ಬಂದು ಕ್ರಮ ತಗೊಂಡು ಹೋಗಿದ್ದಾರೆ, ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಜಾಸ್ತಿ ಒಂದು ಸ್ವಲ್ಪ ಒತ್ತು ಕೊಟ್ಟು ರಾತ್ರಿ ವೇಳೆ ಅವರು ಒತ್ತು ಕೊಟ್ಟು ಇಲ್ಲಿ ನಮ್ಮಿಲ್ಲ ಈ ಪಕ್ಕ ಜಮೀನು ಅವ್ರಿಗೆ ಪೂರ್ತಿ ಭಯರೀತಿಯಾಗಿದ್ದೀವಿ. ಕಳ್ತನಗಳ ಬಾವಿಗಳ ಹತ್ರ ತುಂಬ ನಾವು ರೈತರುಗಳು ಧೈರ್ಯವಾಗಿ ಬಂದು ಇಲ್ಲಿ ಮಲ್ಗೋಕ್ಕಾಗ್ತಾಯಿಲ್ಲ. ಹೆಚ್ಚಿನ ಕ್ರಮ ವಹಿಸಬೇಕು ಅಂತ ನಿಮ್ಮನ್ನು ನಾವು ಮನವಿ ಮಾಡ್ಕೊತಾ ಇದ್ದೀವಿ.